नरेंद्र दामोदर दास मोदी ईश्वर की शपथ लेता हूं कि ಮುನ್ನೂರ 65 ದಿನಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಈ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮೊದಲೇ ನೀವು ನೋಡಿದ್ರಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಪ್ರಮಾಣ ವಚನ ಸ್ವೀಕರಿಸುವಂತಹ ದೃಶ್ಯಗಳನ್ನು ನೀವು ನೋಡಿದ್ರಿ. ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿ ಪ್ರಧಾನಮಂತ್ರಿಯಾಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. 26ಕ್ಕೆ 1 ವರ್ಷ ಪೂರ್ತಿ ಆಗ್ತಾ ಇದೆ. 365 ದಿನಗಳ ಆಡಳಿತ, ಭಾರತೀಯ ಜನತಾ ಪಾರ್ಟಿಯ ಆಡಳಿತ ದೇಶಕ್ಕೆ ಏನು ಕೊಟ್ಟಿದೆ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇರುವಂಥ ವಿಚಾರ. 365 ದಿನದಲ್ಲಿ ನರೇಂದ್ರ ಮೋದಿಯವರು ಮತ್ತು ಅವರ ಸಚಿವ ಸಂಪುಟ ಮತ್ತು ಅವರ ಸರಕಾರದ ಸಾಧನೆಗಳು ಏನು ಅನ್ನುವಂಥ ಪ್ರಶ್ನೆಗಳು ಸದ್ಯ ಚರ್ಚೆ ಆಗ್ತಾ ಇದ್ದಾವೆ. ವಿಪಕ್ಷಗಳು ಏನೂ ಮಾಡಿಲ್ಲ ಕಣ್ರಿ ಅವರು ಅಂತ ಮಾತಾಡ್ತಾ ಇದ್ರೆ, ಬಿಜೆಪಿಯವರು ಅಯ್ಯಯ್ಯೋ ಅದ್ಭುತ ಸಾಧನೆ ನಮ್ಮದು, ನಾವು 1 ವರ್ಷದಲ್ಲಿ ಅದ್ಭುತ ಸರಕಾರವನ್ನು ಕೊಟ್ಟಿದ್ದೇವೆ ಅಂತ ಅವರು ತಮ್ಮ ಬೆನ್ನು ತಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ಹೊತ್ತಲ್ಲಿ ನಾವು ಮಾತನಾಡಬೇಕು, ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ, ಅಥವಾ 1 ವರ್ಷದ ಸರಕಾರದ ಸಾಧನೆ ಏನು ಅನ್ನುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕೋದಕ್ಕೆ ಹೋಗಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕಿದ್ದಾರೆ. ಒಬ್ಬರು ಬಿಜೆಪಿಯ ಕಡೆಯಿಂದ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಕಾರ್ಯದರ್ಶಿ ವಿಕಾಸ್ ಪುತ್ತೂರು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿಕಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಹೇಮನಾಥ್ ಶೆಟ್ರು, ಕಾವು ಹೇಮನಾಥ್ ಶೆಟ್ರು ಅವರು ಇದ್ದಾರೆ. ಹೇಮನಾಥ್ ಶೆಟ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿಕಾಸ್ ಅವರೇ, ಬಹುಶಃ ನಾನೊಂದು ಹಳೆಯ ಸ್ಕೂಟರ್ ಅಲ್ಲಿ ಓಡಾಡ್ತಾ ಇದ್ದೀನಿ. ಕಾರು ತೆಗಿಬೇಕು ಅಂತ ಅನ್ಕೊಂಡಿದ್ದೆ, 15 ಲಕ್ಷ ಬರುತ್ತೆ, ನನ್ನ ಅಕೌಂಟಿಗೆ ಬೀಳತ್ತೆ, ಈ ಕನಸನ್ನೆಲ್ಲ ಹೊತ್ತುಕೊಂಡಿದ್ದೆ ನಾನು. ಸಾಕಾರ ಆಗ್ಲೇ ಇಲ್ಲ 1 ವರ್ಷದಲ್ಲಿ. ನೋಡಿ, ನೀವು ಹೇಳಿದ್ದು ಅಂಶ ಏನಿದೆ, ನೀವು ಈ ಒಂದು ಪ್ರೋಗ್ರಾಮಿಗೆ 365 ದಿವಸಗಳು ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದೀರಿ. 3650 ಕರಾಳ ದಿವಸಗಳ ನಂತರ ಭಾರತಕ್ಕೆ ಬಂದಿರುವಂಥ ಸುಗ್ಗಿ ಕಾಲ ಈ 365 ದಿವಸಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಯಾವ ಕ್ಷೇತ್ರ ನನಗೆ ಹೇಳಿ, ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ನಾವು ಇವತ್ತು. ನನಗೆ ಬ್ಲ್ಯಾಕ್ ಮನಿಯ ವಿಚಾರದಲ್ಲಿ 100 ದಿನದಲ್ಲಿ ವಾಪಸ್ ಬಂದು ಬಿಡುತ್ತೆ ಬ್ಲ್ಯಾಕ್ ಮನಿಯ ವಿಚಾರದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾ ರೀತಿಯ ನಿಮಗೆ ಬ್ಲ್ಯಾಕ್ ಮನಿ ಬಿಲ್ಲನ್ನೇ ಪಾಸ್ ಮಾಡಿದ್ದೇವೆ ನಾವು. ಅದನ್ನು ಅವರು ಮಾಡಿದ್ರು, ಯುಪಿಎ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೂ ಇರುವ ವ್ಯತ್ಯಾಸ ಇದೆ. ಅವರು ಪ್ರಯತ್ನದಲ್ಲೇ ಕಾಲ ಕಳೆದ್ರು, 365 ದಿನದ ಅವರು ಪ್ರಯತ್ನದಲ್ಲೇ ಕಾಲ ಕಳೆದ್ರು. ನಾವು ಇಂಪ್ಲಿಮೆಂಟೇಷನ್ ಮಾಡಿ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದೇವೆ. ಇವತ್ತು ನಿಮಗೆ ಆರ್ಥಿಕ ಕ್ರಾಂತಿ, ಇವತ್ತು ಭಾರತದಲ್ಲಿ ಆರ್ಥಿಕ ಕ್ರಾಂತಿ ಯಾವ ಪ್ರಮಾಣದಲ್ಲಿ ಬಂದಿದೆ ಅಂತ ಹೇಳಿದ್ರೆ, ವಿಶ್ವದ 15 ಲಕ್ಷ ಎಲ್ಲೋ ಹೋಯ್ತು ಕಪ್ಪು ಹಣ. 15 ಲಕ್ಷ ಪ್ರತಿಯೊಬ್ಬನ ಅಕೌಂಟಿಗೆ ಬರುತ್ತೆ. ನೋಡಿ, 15 ಲಕ್ಷ ಬರೋದು ಬೇಡ, ಒಬ್ಬನಿಗೆ ಕಪ್ಪು ಹಣ ಆದ್ರೂ ಬರುತ್ತಾ? ಎಲ್ಲೂ ಕಪ್ಪು ಹಣ 100 ದಿನದಲ್ಲಿ ವಾಪಸ್ ಬರೋದು ಎಲ್ಲೋ ಆಯ್ತು. 365 ದಿನ, 265 ದಿನ ಎಕ್ಸ್ಟ್ರಾ ಆಯ್ತು. ಈಗ ನಾನು ಮಾತಾಡ್ಲಿ? ಮಾತಾಡಿ. 350 ಈಗ ಕಪ್ಪು ಹಣದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತದ್ದು ವಿಚಾರ. ನಮಗೆ ಹೊರ ದೇಶಗಳಲ್ಲಿ ಈಗಾಗಲೇ ಸಂಗ್ರಹವಾಗಿರುವಂಥ ಕಪ್ಪು ಹಣ ಯಾರದ್ದು, ಎಷ್ಟು ಪ್ರಮಾಣದಿದೆ, ಇದರ ಬಗ್ಗೆ ಎಲ್ಲ ರೀತಿಯ ವಿವರಣೆಗಳು ಬಂದಿದೆ. ಈಗಾಗಲೇ ಒಂದು ಶ್ವೇತಪತ್ರ ಕೂಡ ಹೊರಡಿಸಿದ್ದಾರೆ. ಎಲ್ಲ ರೀತಿಯ ಅದು ಪ್ರೊಸೆಸಲ್ಲಿ ಇರುವಂಥ ವಿಷಯ. ಇವತ್ತಿಂದ ನಾಳೆಗೆ ಕಪ್ಪು ಹಣ ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ವಾಸ್ತವ, ಇದು ಇವಾಗ ಬರ್ತಾ ಇರುವಂತ ವಿಚಾರ. ಈಗ ಕಪ್ಪು ಹಣದಲ್ಲಿ ನಿಮ್ಮ ಪಾರ್ಟಿಗೆ ಗೊತ್ತಿತ್ತು ಹಾಗಾದ್ರೆ ಯಾವುದು ಸುಲಭದಲ್ಲಿ ತರೋದಕ್ಕೆ ಆಗೋದಿಲ್ಲ, ಮತ್ತೆ 100 ದಿನದ ಟೈಮ್ ಪೀರಿಯಡ್ ಅನ್ನು ಯಾಕೆ ಫಿಕ್ಸ್ ಮಾಡಿದ್ರಿ? ನೋಡಿ, ಕಪ್ಪು ಹಣ ತರುವುದು ವಿಚಾರ ಬೇರೆ. ಇವತ್ತು ಕಪ್ಪು ಹಣ ಪ್ರಮಾಣದಲ್ಲಿ, ಕಪ್ಪು ಹಣ ಗಳಿಕೆಯಿಂದ ಹಿಡಿದು ಅದರ ಎಲ್ಲ ಒಂದು ವಿಸ್ತಾರವನ್ನು ನಾವು ನೋಡಿದ್ವಿ. ಅನುಕೂಲ ಶಾಸ್ತ್ರ ಖಂಡಿತ ಇವತ್ತು ಖಂಡಿತ ಇಲ್ಲ. ಬಂದ ಕೂಡಲೇ ವಿಚಾರವೇ ಬೇರೆ ಆಗಿಬಿಡುತ್ತೆ. ನೋಡಿ, ಕಪ್ಪು ಹಣದ ವಿಚಾರದಲ್ಲಿ ನಾವು ನಮ್ಮ ಸ್ಟ್ಯಾಂಡ್ ಅವತ್ತು ಕೂಡ ಒಂದೇ ಇತ್ತು, ಇವತ್ತು ಕೂಡ ಒಂದೇ ಇದೆ. ಕಪ್ಪು ಹಣ ವಾಪಸ್ ಬರುತ್ತೆ, ಆದ್ರೆ ಕಾನೂನಾತ್ಮಕ ಅಡಕು ತೊಡಕುಗಳು ಸ್ವಲ್ಪ ಇದೆ. ಮತ್ತೆ ಹೊರದೇಶದಲ್ಲಿ ಈಗಾಗಲೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಯುಪಿಎ ಸರ್ಕಾರದ ಹಾಗೆ ನಮ್ಮ ಸರ್ಕಾರ ನಿದ್ದೆ ಮಾಡಲಿಲ್ಲ. ಅದರ ಪ್ರಯತ್ನಗಳು ಸಾಗಿ ರಿಸಲ್ಟ್ ಅನ್ನು ಕೂಡ ನಾವು ತೋರಿಸಿರುವಂತದ್ದು ಈಗಾಗಲೇ ರುಜುವಾತಾಗಿದೆ. ಬಾಬಾ ರಾಮದೇವ್ ಅವರು ಪ್ರತಿಭಟನೆಗೆ ಕೂತಾಗ ಇದೇ ಬಿಜೆಪಿ ಅವರು ಅವರ ಪೆಂಡಾಲ್ ಬ್ಲಾಕ್ ಮನಿ ಏನ್ ಹೇಳ್ತಿರಲ್ಲ ನೀವು, ತರ್ತೇವೆ 1 ತಿಂಗಳು. ಬಾಬಾ ರಾಮ್ ನೋಡಿ, ವಾಸ್ತವ ಮಾತಾಡ್ತೇನೆ. ಅವತ್ತು ಅದೇ ಹೌದು, 100 ದಿನದಲ್ಲಿ ಬರೋದಿಲ್ಲ ಅಂತ ಜನಗಳಿಗೆ ಗೊತ್ತಿತ್ತು. ಆದ್ರೆ ನೀವು ಜನರನ್ನು ಮೋಸ ಮಾಡಿದ್ರಿ ಅಂತ ಅನಿಸೋದಿಲ್ಲ? ಖಂಡಿತವಾಗಿ ಮೋಸ ಮಾಡಲಿಲ್ಲ. ನೋಡಿ, ನಾವು ಜನರಿಗೆ ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೋ ಎಲ್ಲವನ್ನು ಈಡೇರಿಸುವಲ್ಲಿ ಇವತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇವೆ. ಅದು ಈಡೇರ್ತಾ ಕೂಡ ಬಂದಿದೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ.
2004ನೇ ಇಸ್ವಿಯಲ್ಲಿ NDA ಸರ್ಕಾರ, ವಾಜಪೇಯಿ ಅವರ ಸರ್ಕಾರ UPAಗೆ ಹಸ್ತಾಂತರ ಮಾಡಬೇಕಾದ್ರೆ ಭಾರತದ GDP ಪ್ರಮಾಣ 8.5% ಇತ್ತು, 8.5%. ಮನಮೋಹನ್ ಸಿಂಗ್ ರವರು ಅಧಿಕಾರ ಸ್ವೀಕಾರ ಮಾಡಿದ್ರು, ವರ್ಷಂ ಪ್ರತಿ ಅದು ಕಡಿಮೆ ಆಗ್ತಾ ಬಂತು. ನರೇಂದ್ರ ಮೋದಿ ಅವರಿಗೆ ಹಸ್ತಾಂತರ ಮಾಡಬೇಕಾದ್ರೆ ನಾವು ಕೊಟ್ಟಂತ 8.5% 4%ಗೆ ಬಂದು ನಿಂತಿತ್ತು. ಇಡೀ ವಿಶ್ವದಲ್ಲಿ ಭಾರತವನ್ನು ಒಂದು ಕಳಪೆ ಪ್ರಮಾಣದ ದೇಶ, ಆರ್ಥಿಕ ಪ್ರಮಾಣದ ದೇಶ ಅಂತ, ಆರ್ಥಿಕ ಪ್ರಗತಿ ಸಾಧಿಸದೇ ಇರುವಂಥ ದೇಶ ಅಂತ ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಕೇವಲ 365 ದಿವಸಗಳಲ್ಲಿ ಯಾವ ಪ್ರಮಾಣದ ಆರ್ಥಿಕ ಕ್ರಾಂತಿ ಆಗಿದೆ ಅಂತ ನಿಮಗೆ ಅಂಕಿಅಂಶಗಳು ಹೇಳ್ತಾ ಇಲ್ವಾ? ಇವತ್ತು ಆಲ್ರೆಡಿ 7.5%, 8.5%ಗೆ ನಾವು ಬಂದ್ಮುಟ್ಲಿಲ್ವಾ? 365 ದಿನಗಳನ್ನ ಕಂಪ್ಲೀಟ್ ಮಾಡುತ್ತೆ, ಏನ್ ಹೇಳ್ತೀರಿ? ಈಗಾಗಲೇ 365 ದಿವಸಗಳಲ್ಲಿ ಈ ದೇಶದ ಆ ಒಂದು ಮಹಾ ಚುನಾವಣೆ ಕಳೆದ ವರ್ಷ ನಡೆದಾಗ ಇಡೀ ದೇಶವೇ ಏನೋ ನರೇಂದ್ರ ಮೋದಿಯವರು ಆ ಸ್ಪಷ್ಟವಾದ ಬಹುಮತ 380 ಸ್ಥಾನಗಳನ್ನು ಪಡೆದಾಗ ಇಡೀ ದೇಶದ ಜನ, ಇವತ್ತದು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದವರು ಇರಬಹುದು, ಎಲ್ಲರೂ ಒಂದು ನಿರೀಕ್ಷೆಯಲ್ಲಿ ಇದ್ದರು. ಇವರೇನೋ ದೊಡ್ಡ ಒಂದು ಸಾಧನೆ ಮಾಡ್ತಾರೆ, ದೊಡ್ಡ ಬದಲಾವಣೆಯನ್ನು ತರ್ತಾರೆ. ಅನೇಕ ಕೊಟ್ಟಂಥ ಭರವಸೆ, ಸುಳ್ಳು ಭರವಸೆಗಳು ಈಗ ಅರ್ಥ ಆಗ್ತಾ ಇದೆ, ಎಲ್ಲವೂ ಸುಳ್ಳು ಭರವಸೆಗಳು. ಇವತ್ತು ಕೊಟ್ಟದ್ದು ಎಲ್ಲ ಇವತ್ತು ಮಾಡಿ ಈ ದೇಶವನ್ನು ಏನೋ ಒಂದು ರೀತಿಯ ದೊಡ್ಡ ಬದಲಾವಣೆ ತರ್ತಾರೆ ಅಂತೇಳಿ. ಈಗಾಗಲೇ ಪ್ರಸ್ತಾಪ ಮಾಡಿದಂಥ ಕಪ್ಪು ಹಣ ಬಹಳಷ್ಟು ಪ್ರಾಮುಖ್ಯವಾದ ಒಂದು ಅಂಶ. ಕಪ್ಪು ಹಣ, ಬ್ಲ್ಯಾಕ್ ಮನಿ, ಅದು ಬ್ಲ್ಯಾಕ್ ಮನಿ ಹೋಗಿ ಇದು ಬ್ಲ್ಯಾಕ್ ಮೇಲ್ ಆಗಿದೆ. ಎಲ್ಲಿ? ಇಡೀ ದೇಶದ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿದೆ. ಒಂದು ಹೇಳಿದ್ರು ಆಗ, ನೀವು ಈಗಾಗಲೇ ಉಲ್ಲೇಖ ಮಾಡಿದಂತೆ 100 ದಿವಸದಲ್ಲಿ ನಾವು ತರ್ತೇವೆ ಅಂತೇಳಿ. ಅದು ಒಬ್ಬನ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನು ನಾವು ಜಮಾ ಮಾಡ್ತೇವೆ ಅಂತ ಹೇಳುವ ಉಲ್ಲೇಖ ಮಾಡಿದ್ರು. ಈ ದೇಶದ ಎಲ್ಲ ಜನರನ್ನು ಒಪ್ಪಿಸುವಂತ, ಯಾಕೆಂತ ಹೇಳಿದ್ರೆ ಯಾರಿಗೆ ಬೇಡ 15 ಲಕ್ಷ ರೂಪಾಯಿ? ಒಬ್ಬ ಬಡಪಾಯಿಗೆ ಖಾತೆಗೆ 15 ಲಕ್ಷ ರೂಪಾಯಿ ಬಂದ್ರೆ ಹೌದು, ಎಲ್ಲ ಈ ದೇಶದ ಜನ ಪ್ರತಿಯೊಬ್ರು ಏನೇನೇನು ಕನಸು ಕಂಡಿದ್ರು. ಯಾಕೆಂತ ಹೇಳಿದ್ರೆ ಆಗಿದ್ರೆ ನರೇಂದ್ರ ಮೋದಿ ಅವರು ಬಂದ್ರೆ ಏನು ಎಲ್ರಿಗೂ ನಮಗೆ ಉಪಯೋಗ ಆಗುವುದಿದ್ರೆ 15 ಲಕ್ಷ ರೂಪಾಯಿಗಳು 100 ದಿವಸದ ಒಳಗೆ ನಮ್ಮ ಖಾತೆಗೆ ಬರುವುದಿದ್ರೆ ಅದಕ್ಕಿಂತ ದೊಡ್ಡ ಬೇರೆ ಸಾಧನೆ ಉಂಟಾ? ಎಲ್ರಿಗೂ ಬೇಕಾದ್ದು ಹಣ ಮತ್ತು ನಮಗೊಂದು ಐಷಾರಾಮಿ ಜೀವನ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕಾದ್ದು. ಆಗಿರುವಾಗ ಯಾವ ಪಕ್ಷ ಯಾಕೆ ಅಂತ ಹೇಳುವ ಪ್ರಶ್ನೆಯಲ್ಲಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರಿಂದ ಏನಾದ್ರೂ ಮ್ಯಾಜಿಕ್ ಆಗಿಬಿಡುತ್ತೆ? ಅಲ್ಲ, ಅದು ಆಗುದಿಲ್ಲ ಅಂತ ಗೊತ್ತಿತ್ತು. ಆದ್ರೆ ಎಲ್ಲ ಈ ದೇಶದ ಜನ ಅದನ್ನು ಒಪ್ಪಿ ಇವತ್ತು ಈ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿಗಳು ಇವತ್ತು ಜಮಾ ಆಗ್ತದೆ ಅಂತ ಹೇಳುವ ನಿರೀಕ್ಷೆಯಲ್ಲಿ ಇದ್ರು. ನಾನು ಅದನ್ನೇ ಹೇಳಿದೆ, ಈ ರೀತಿ BJP ಮತ್ತು RSS ಏನು ನರೇಂದ್ರ ಮೋದಿ ಮತ್ತು ಅವರ ತಂಡ ಇಡೀ ದೇಶದ ಜನರನ್ನು ಮೋಸ ಮಾಡಿದ್ದಾರೆ. ಅದು ಯಾವಾಗ? ಆ 100 ದಿವಸಗಳು ಕಾದದ್ದಾಯಿತು, 1 ವರ್ಷಗಳು ಇವತ್ತು ಕಾದದ್ದಾಯಿತು. ಎಸ್ ವಿಕಾಸ್ ಅವರೇ, ಕನಸನ್ನ ಮಾರಾಟ ಮಾಡಿ ಜನರನ್ನ ವಂಚಿಸಿ ಅಧಿಕಾರಕ್ಕೆ ಬಂದ್ರಿ ಅಂತ ಅನಿಸೋದಿಲ್ವಾ? 365 ದಿನದ ಮೆಟ್ಟಿಲಿನಲ್ಲಿ ಬಂದು ನೋಡಿ, 60 ವರ್ಷಗಳಿಂದ ಇವರು ಆಡಳಿತ ಮಾಡಿದ್ದಾರೆ. ಕಾವು ಹೇಮನಾಥ್ ಶೆಟ್ಟರು ಬಹಳ ಚಂದವಾಗಿ ಹೇಳಿದ್ರು, ಐಷಾರಾಮಿ ಜೀವನ ಮಾಡಲಿಕ್ಕೆ ಅಂತ. ಇವರು ಮಾತ್ರ ಮಾಡಿಕೊಂಡು ಬಂದದ್ದು 60 ವರ್ಷದಿಂದ. ಇವರ ನಾಯಕರುಗಳು ಒಳ್ಳೆ ಚಂದದ ಐಷಾರಾಮಿ ಜೀವನವನ್ನು ನಡೆಸಿದ್ರು, ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಆದರೆ ಈ ದೇಶದ ವಿಚಾರ ಬಂದಾಗ ಬಿಟ್ಬಿಡಿ, ಜನ ಕನಸನ್ನ ಕಂಡಿದ್ರು, ನಿಮ್ಮಿಂದಾಗುವ ಏನಾದ್ರೂ ಒಂದು ಕನಸು ಸಾಕಾರ ಆಗಬಹುದು. ನೋಡಿ, ಇವತ್ತು ನಾವು ಸರ್ಕಾರ ನಮ್ಮ ಆಡಳಿತಕ್ಕೆ ಬಂದ ನಂತರ ಯಾವ ವಿದೇಶಾಂಗ ನೀತಿಗಳಲ್ಲಿರ್ಬೋದು, ಆರ್ಥಿಕ ನೀತಿಗಳಲ್ಲಿರ್ಬೋದು, ಈಗ ನಾವು ಹೇಳ್ತಾ ಇದ್ದೇವಲ್ಲ, ಕಪ್ಪು ಹಣದಲ್ಲಿ ನಮ್ಮ ವಿಚಾರ ಇವತ್ತು ಕೂಡ ಸ್ಪಷ್ಟ ಇದೆ. ನಾವು ಚುನಾವಣೆ ಹಿಂದೆ ನಾವು ಎಂತ ಹೇಳಿದ್ವೋ ಅದೇ ನಿಲುವಲ್ಲಿ ನಾವು ಇವತ್ತು ಕೂಡ ಇದ್ದೇವೆ. ಆ ಪ್ರಕ್ರಿಯೆಗಳು ಈಗ ಆಗಲೇ ಪ್ರಾರಂಭ ಆಗಿದೆ. ಸೊ ನಾನು ವಿಕಾಸ್ ಅವರೇ, ಕೊನೆಯ ಅವಧಿಯಲ್ಲಿ ಈ ಪ್ರಕ್ರಿಯೆ ನಡೆದಿತ್ತು. ನೋಡಿ, 110 ಕಪ್ಪು ಹಣ ತರಬೇಕು ಅನ್ನುವಂತ ಪ್ರಕ್ರಿಯೆ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿ 10 ದಿವಸಗಳ ಒಳಗೆ ಒಂದು SIT ಮಾಡಿದ್ರು. ಕಪ್ಪು ಹಣದ ಪರವಾಗಿ ಕಪ್ಪು ಹಣ ವಾಪಸ್ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡ್ಲಿಲ್ವಾ? ಮಾಡಿದ್ರು. ಪ್ರಸ್ತಾಪ ನೋಡಿ, ಅವರ ಕಾಲದಲ್ಲಿ ಆಗಿರೋ ಪ್ರಸ್ತಾಪ ಆಗಿದ್ರೆ ಅವರು ಕಡೆಯವರೆಗೆ ಯಾಕೆ ಇಟ್ಟಿದ್ರು? ಅದನ್ನೇ ಹೇಳ್ತೇನಲ್ಲ, ಅವರಿಗೆ ಮಾಡುವಂತ ನೈತಿಕತೆ ಇದ್ದಿದ್ರೆ ಅವರು ಅಧಿಕಾರದ ಕಡೆಯ ಗಳಿಗೆಗೆ ಯಾಕಾದ್ರು
2004ರಿಂದ 10 ವರ್ಷಗಳ ಕಾಲ ಅವರಿಗೆ ಅವಕಾಶ ಇತ್ತಲ್ಲ, 2005ರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅವರು ಜನರಿಗೆ ಒಂದು ಸಂದೇಶ ಕಳಿಸಬೇಕಿತ್ತು, ಅವರು ಅದರಲ್ಲಿಯೂ ವಿಫಲ ಆದ್ರು. ಒಂದು So ನಾನಿಲ್ಲಿ ಕೇಳೋದು, ನಾ ಮತ್ತೊಂದು ಹೇಳ್ತೇನೆ, 10 ದಿವಸದ ಒಳಗೆ ಪ್ರಾಮಾಣಿಕವಾಗಿ SIT ಯನ್ನು ಮಾಡ್ಲಿಲ್ವಾ? ನಾವು ಮಾಡಿದ್ದೇವೆ. ಅದರ ನಂತರ ಪ್ರಕ್ರಿಯೆಗಳೇನಿದೆ ಅವರು ಟೀಕಿಸ್ತಾ ಇರುವಂತದ್ದು ಯು ಟರ್ನ್ ಸರಕಾರ. ನಾನು ಕೇಳುವಂತದ್ದು ಕೂಡ ಅವರು ಹೇಳೋದಕ್ಕೆ ಒಂದು ಯು ಟರ್ನ್ ಸರಕಾರವೋ ಮತ್ತೊಂದು ಬೇರೆ ವಿಚಾರ. ನಿಮ್ಮ ಮ್ಯಾನಿಫೆಸ್ಟೋ, ನಿಮ್ಮ ಪ್ರಣಾಳಿಕೆಯಲ್ಲಿದೆ 100 ದಿನದಲ್ಲಿ ಕಪ್ಪು ಹಣ ವಾಪಸ್ ತರುವ ಕೆಲಸವನ್ನ ಮಾಡ್ತೀವಿ. ಸೊ ಇದು ಯು ಟರ್ನ್ ಅಂತ ಅವ್ರು ಹೇಳೋದ್ರಲ್ಲಿ ತಪ್ಪಿದೆಯಾ? ಯು ಟರ್ನ್ ನಾವೀಗ ಅದರ ಬಗ್ಗೆ ವಿಚಾರವನ್ನು ನಾವು ಬೆನ್ನು ತೋರಿಸಿ ಹೋಗುದಾದ್ರೆ ನೀವು ಹೇಳುದು ಸರಿ. ನಾವು ಪ್ರಕ್ರಿಯೆಯಲ್ಲಿದ್ದೇವಲ್ಲ, ನಾವು ಪ್ರಕ್ರಿಯೆಯಲ್ಲಿದ್ದೇವಲ್ಲ. ಕರ್ನಾಟಕ ಸರ್ಕಾರದ ವಿಚಾರಕ್ಕೆ ಬರ್ತೀನಿ. ಕರ್ನಾಟಕ ಸರ್ಕಾರ ಹೇಳಿತ್ತು ಬಡವರಿಗೆ ಅಕ್ಕಿ ಕೊಡ್ತೀವಿ, ಉಚಿತವಾಗಿ ಫ್ರೀಯಾಗಿ ಅಕ್ಕಿ ಕೊಡ್ತೀವಿ, ಅವರ ಪ್ರಣಾಳಿಕೆಯಲ್ಲಿತ್ತು, ಅದನ್ನ ಮಾಡಿದ್ರು. ನೋಡಿ ಸ್ವಾಮಿ, ಅದ್ರಲ್ಲಿ ಒಂದು ನಾನು ಹೇಳ್ತೇನೆ, ಇವ್ರು ಏನು ಅಕ್ಕಿ ಕೊಡ್ತಾರೆ, ಇವ್ರು ಏನು ಜನರಿಗೆ ಹೇಳ್ತಾರೆ, ಅಕ್ಕಿ ಕೊಡ್ತಾರೆ. ನೋಡಿ ಅದೇ ವಿಚಾರ ನಾನು ಹೇಳ್ತೇನೆ. 2,14,000 ಮೆಟ್ರಿಕ್ ಟನ್ ಅಕ್ಕಿ ಇವರು ಕರ್ನಾಟಕದ್ದು ಮುಖ್ಯಮಂತ್ರಿಗಳ ಅನ್ನ ಭಾಗ್ಯ ಮತ್ತೊಂದು ಭಾಗ್ಯ ಅಂತ ಜನರಿಗೆ ವಿತರಣೆ ಮಾಡ್ತಾರಲ್ಲ, ಔಟ್ ಆಫ್ 2,14,000 ಮೆಟ್ರಿಕ್ ಟನ್ಸ್ 2,07,000 ಮೆಟ್ರಿಕ್ ಟನ್ ಬರುವಂತದ್ದು ಕೇಂದ್ರ ಸರ್ಕಾರದಿಂದ. ಇವರಿಗೆ ಇಲ್ಲಿ ಇವರ ಖರ್ಚಿರುವಂತದ್ದು ಕೇವಲ 7,000 ಮೆಟ್ರಿಕ್ ಟನ್ ಮಾತ್ರ. ನಾನು ಅದನ್ನೇ ಹೇಳ್ತಾ ಇರುವಂತದ್ದು ನಿಮಗೆ. ನಾವು ಆ ಪ್ರಕ್ರಿಯೆಯಲ್ಲಿದ್ದೇವೆ. ನಾವು ಇವರ ಹಾಗೆ ಉಪ್ಪಿನ ಮೇಲೆ ಮತ್ತೊಂದರ ಮೇಲೆ ನಾವು ಫೋಟೋ ಹಾಕಿಕೊಂಡು ತಿರುಗಾಡ್ತಾ ಇಲ್ಲಲ್ಲ. ಇವತ್ತು ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ನೀರ್ಮಾರ್ಗದಲ್ಲಿ ನಾನು ಇವತ್ತು ಹೋಗಿ ಬಂದಿದ್ದೇನೆ ಪಂಚಾಯತಿಗೆ. ಇವರ ಮುಖ್ಯಮಂತ್ರಿಗಳ ಆಹಾರ ಸಚಿವರ ಇರುವಂತಹ ಒಂದು ಉಪ್ಪಿನ ಪೊಟ್ಟಣವನ್ನು ಅವರು ಹಂಚ್ತಾ ಇದ್ದಾರೆ. ಇದು ಯಾವ ರೀತಿಯ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಭಾರತೀಯ ಜನತಾ ಪಾರ್ಟಿಗೂ ಕಾಂಗ್ರೆಸ್ಗೂ ಇರುವ ವ್ಯತ್ಯಾಸ ಅದೇ. ನಾವಿವತ್ತು ಪ್ರಾಮಾಣಿಕವಾಗಿ ಬ್ಲ್ಯಾಕ್ ಮನಿ ಇಶ್ಯೂ ಅಲ್ಲಿ, ಕಪ್ಪು ಹಣದ ಇಶ್ಯೂ ಅಲ್ಲಿ ನಾವು ಯಾವ ನಿಲುವು ನಾವು ಚುನಾವಣೆ ಹಿಂದೆ ಹೇಳಿದ್ವೋ ಅದೇ ನಿಲುವಲ್ಲಿ ಇವತ್ತು ಕೂಡ ಇದ್ದೇವೆ, ಅದಕ್ಕೆ ಬದ್ಧವಾಗಿದ್ದೇವೆ. ಎಷ್ಟು ಬೇಗ ಆಗ್ತದೋ ಅದು ಕಾನೂನು ಒಡಕುಗಳ ನಂತರ ಪ್ರಕ್ರಿಯೆಗೆ ಕೈ ಹಾಕಿದ್ದೇವೆ. ಅವರು ಅದನ್ನು ಮಾಡಲಿಲ್ಲ, ನಾವೊಂದು ಪ್ರಕ್ರಿಯೆಗೆ ಕೈ ಹಾಕಿದ್ದೇವೆ. ಅದು ಪ್ರೊಸೆಸ್ ನಡೀತಾ ಇದೆ, ಅದು ಲಾಂಗ್ ಟರ್ಮ್ ಪ್ರೊಸೆಸ್ ಆಗ್ತಾ ಇದೆ. ಅದು ನೀವು ಆ ವಿಚಾರದಲ್ಲಿ ಅಪಸ್ವರ ತೆಗಿತಾನೆ ಬರ್ತಾ ಇದ್ದೀರಿ. ನಿಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು ಬೊಬ್ಬೆ ಹೊಡಿತಾನೆ ಇದ್ದಾರೆ. ಬ್ಲ್ಯಾಕ್ ಮನಿ ಬರಲಿಲ್ಲ, ಅಷ್ಟು ಸುಲಭದಲ್ಲಿ ತರೋದಕ್ಕೆ ಆಗತ್ತೆ ಅಂತ. ಈಗ ನಾವು ಒಂದು ಕೆಲಸ ಮಾಡಬಹುದು. ಈಗ ವಿಕಾಸ್ ಅವರು ಹೇಳುವ ಹಾಗೆ ಇನ್ನು ಸ್ವಲ್ಪ ಸಮಯ ಕೊಡುವ ಇವರಿಗೆ. ಇನ್ನೆಷ್ಟು ದಿವಸದಲ್ಲಿ ಆ ಬ್ಲ್ಯಾಕ್ ಮನಿ ನಮಗೊಂದೆಲ್ಲ 15 ಲಕ್ಷ ರೂಪಾಯಿಗಳೆಲ್ಲ ಬರುದಿದ್ರೆ ಎಲ್ಲ ಈ ದೇಶದ ಜನ ಬಹಳಷ್ಟು ಕಾತರದಿದ್ದಾರೆ. ಆಗಿರುವಾಗ 100 ದಿವಸದಲ್ಲಿ ಆಗ್ಲಿಲ್ಲ. ಅವರು ಹೇಳ್ತಾ ಇರೋ ನಿಮಗೂ ಅದು ಆಗ್ಲಿಲ್ಲ. 10 ವರ್ಷ ಆಡಳಿತ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೇವೆ. ಪ್ರಕ್ರಿಯೆಗೆ ಚಾಲನೆ ಕೊಡುವುದು ದೊಡ್ಡ ಕೆಲಸ ಅಲ್ಲ. ನಮಗೆ ಪ್ರಕ್ರಿಯೆಯಿಂದ ಫಲ ಕೊಡಬೇಕು, ಚಾಲನೆ ಕೊಡುವುದಲ್ಲ, ಫಲ ಕೊಡಬೇಕು. ಇವತ್ತು 15 ಲಕ್ಷ ರೂಪಾಯಿಗಳನ್ನು ಈ ದೇಶದ ಜನರಿಗೆ ಹೇಳಿ ಒಂದು ಪಟ್ಟಿ ಬಿಡುಗಡೆ ಆಯ್ತು. ಬಹುಶಃ ನೀವು ಗಮನಿಸಿದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಮುಖಾಂತರ ಬಿಡುಗಡೆ ಆದಂತ ಪಟ್ಟಿ, ಅದರಲ್ಲಿ ಯಾರ್ಯಾರು ಅಂತ ಸರ್ಕಾರವೇ ಲೀಕ್ ಮಾಡಿದ್ದು, ಸರ್ಕಾರವೇ ಲೀಕ್ ಮಾಡಿದ ಪಟ್ಟಿ ಎಲ್ಲವನ್ನು ಲೀಕ್ ಮಾಡಿದ್ದಾರೆ. ಅದು ಆಗ್ಲಿಲ್ಲ, ನಿಮ್ಮ ಸರ್ಕಾರಕ್ಕೆ ಅದು ಆಗ್ಲಿಲ್ಲ. ಅಲ್ಲ, ಈಗ ಅದನ್ನು ಲೀಕ್ ಮಾಡುವುದು ದೊಡ್ಡ ಸಾಧನೆ ಅಲ್ಲ. ನಮಗೆ ನಾವು ದೊಡ್ಡ ನಿರೀಕ್ಷೆ ಇವರು ಹೇಳಿದ್ರು, ಇವತ್ತು 15 ಲಕ್ಷ ರೂಪಾಯಿಗಳನ್ನು ಒಬ್ಬರ ಖಾತೆಗೆ ಜಮಾ ಮಾಡ್ತೇವೆ ಅಂತೇಳಿ. ಆಗಿರುವಾಗ ಇದು ಒಂದು ರೀತಿಯ ಭ್ರಷ್ಟಾಚಾರ, ಒಂದು ರೀತಿಯ ಲಂಚ, ಜನರನ್ನು ಮೋಸ ಮಾಡಿದ ಒಂದು ಕೆಲಸ ಆಗಿದೆ. ಅಲ್ಲಿ ಒಬ್ಬರು ಅಲ್ಲಿ ಭಾಷಣದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು, ಆ ಕಪ್ಪು ಹಣಗಳೆಲ್ಲವೂ ಬಂದರೆ ಇಲ್ಲಿಯ ರಸ್ತೆಗಳೆಲ್ಲ ಚಿನ್ನದ ರಸ್ತೆ ಮಾಡಬಹುದು ಅಂತೇಳಿ. ಹಾಗಿರುವಾಗ ಜನರ ಭಾವನೆ ಏನಾಗ್ತದೆ? ಓ, ಈ ಕಾಂಗ್ರೆಸ್ ಅವರಿಗೆ ಸಾಧನೆ ಆಗ್ತಾ ಇಲ್ಲ, ಇವರು ಬಂದರೆ ಇನ್ನು 15 ಆ ಚಿನ್ನದ ರಸ್ತೆ ಆಗೋದು ಬೇಡ, ನಮಗೆ 15 ಲಕ್ಷ ರೂಪಾಯಿ ಆದರೂ ಸಿಗ್ತದೆ ಅಂತ ಹೇಳುವ ನಿಟ್ಟಿನ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟ ಕಾರಣ ಈ ದೇಶದ ಜನ ಇವತ್ತು ಮೋಸಕ್ಕೆ ಬಲಿಯಾಗಿದ್ದಾರೆ, ಮೋಸ ಮಾಡಿದ್ದಾರೆ. ಇದು ಒಂದು ಮಾತ್ರ ಅಲ್ಲ, ಇಂಥ ಅನೇಕ ವಿಚಾರಗಳಲ್ಲಿ ಮೋಸ ಮಾಡಿದ ಕಾರಣ ಈ ದೇಶದಲ್ಲಿ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ ಆಯಿತು, ಅಷ್ಟೊಂದು ಬಹುಮತ ಬರಲಿಕ್ಕೆ ಸಾಧ್ಯತೆ ಆಯಿತು. ನೋಡಿ, ಕಾವು ಹೇಮನಾಥ್ ಶೆಟ್ಟರು 15 ಲಕ್ಷದ ಹಿಂದೆ ಹೇಳ್ತಾ ಇದ್ದಾರೆ. ಒಂದು ಸರ್ಕಾರದ ಸಾಧನೆಯನ್ನು ನಾವು ಅಳಿಬೇಕು ಅಂತ ಆದರೆ ಅದಕ್ಕೆ ವಿವಿಧ ಮಾನದಂಡಗಳಿರ್ತವೆ. 1 ವರ್ಷದ ಸಾಧನೆ ಅಂತ ಇವತ್ತು 1 ವರ್ಷದ 365 ದಿವಸಗಳು ಅಂತ ನೀವು ಪ್ರೋಗ್ರಾಮ್ ಇಟ್ಟಿದ್ದೀರಿ. 365 ದಿವಸಗಳಲ್ಲಿ ನೀವು ಕಪ್ಪು ಹಣದ ಪ್ರಕ್ರಿಯೆ ಆಲ್ರೆಡಿ ಇದೆ. ಬೇರೆ ಸಾಧನೆಗಳು ಏನೇನ್ ಮಾಡಿದೀವಿ ಅಂತ ಕೂಡ ಮತ್ತೆ ಬರ್ತೇನೆ. ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. 365 ದಿನಗಳು ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. मैं नरेंद्र दामोदर दास मोदी ईश्वर की शपथ लेता हूं कि